ಆಗಲಿಲ್ಲ. ನಿಮ್ಮ ಆಸರೆಯನ್ನು ಕಳೆದುಕೊಂಡ ಒಂದು ನಿದರ್ಶನವೂ ಈ ಭೂಲೋಕದಲ್ಲಿಲ್ಲ. ಕನ್ಯೆಯರಲ್ಲಿ ಅತಿ ಶ್ರೇಷ್ಠರೇ, ಇಂಥ ದೃಢ ವಿಶ್ವಾಸದ ನಾವು ನಿಮ್ಮ ಪಾದಚರಣಕ್ಕೆ ಬಂದಿರುತ್ತೇವೆ. ಪಾಪಿಗಳು ನಾವಾಗಿದ್ದು ನಿಮ್ಮ ಸನ್ನಿಧಿಯಲ್ಲಿ ನಟಿಸಲು ಬಿಡುತ್ತಿದ್ದೇವೆ. ಅನಂತ ವಾರ್ತೆಯ ಮಾತೆಯೇ, ನಿಮ್ಮ ಮನೆಯನ್ನು ಕಡೆಗಣಿಸದೆ ದಯೆಯಿಂದ ನಮ್ಮ ಬೇಡಿಕೆಯನ್ನು ಆಲಿಸಿ ಅನುಗ್ರಹ ತೋರಿ ತಾಯೇ. ಕೃತಜ್ಞತಾರ್ಪಣೆ. ಹರಿಹರ ಮಾತೆ ಕನ್ಯಾಮರಿಯಮ್ಮನವರೇ, ಅನಾದಿ ಅನಂತ ದೇವರು ನೇಮಿಸಿದ ನಿರ್ದಿಷ್ಟ ಸಮಯದಲ್ಲಿ ಅವರ ಅನಂತ ವಾರ್ತೆಯನ್ನು ನೀವು ಸ್ವೀಕರಿಸಿದ್ದೀರಿ. ಆ ವಾರ್ತೆಯನ್ನು ಗರ್ಭದಲ್ಲಿ ಧರಿಸಿದ ನೀವು ಯೇಸು ಸ್ವಾಮಿಯನ್ನು ಮಾನವ ಜನಾಂಗಕ್ಕೆ ರಕ್ಷಕರನ್ನಾಗಿದೆ ಪಾಲಿಸಿದ್ದೀರಿ. ಪರಮತ್ವದ ಮಹಿಮೆಯಾದ ಕನ್ನಿಕಾ ಮಾತೆಯೇ, ಸಮಸ್ತ ಲೋಕದ ಅಭಿನಂದನೆಗೆ ನೀವು ಪಾತ್ರರು. ಅವರ ಕನ್ನಿಕೆ ನಿಮ್ಮ ಸನ್ನಿಧಿಯಲ್ಲಿ ನೆರೆದಿರುವ ಭಕ್ತರ ಹೃದಯಾಳದ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸಿರಿ. ಹರಿಹರ ಮಾತೆಯೇ, ನಾರಾಯಣನನ್ನು ವಂದಿಸುತ್ತೇವೆ. ಸರ್ವಶಕ್ತ ದೇವರ ಅಪೂರ್ವ ವರದಾನಗಳ ಗಣಿಯಾದ ದೇವರ ತಾಯಿ, ಲೋಕದ ಬೆಳಕಾದ ಪ್ರಭು ಕ್ರಿಸ್ತರನ್ನು ನಿಮ್ಮ ಸಜೀವ ಶರೀರದಲ್ಲಿ ಹೊತ್ತು ನಮಗಿಂತ ಮಾತೆಯೇ, ನಿಮ್ಮ ಅಮಲೋದ್ಭವವನ್ನು ಕೊಂಡಾಡುತ್ತಾ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಪರಮತ್ವದ ಗೌರವವು, ದೇವದೂತಗಣಗಳ ಆನಂದವು, ಇಡೀ ಮಾನವ ಜನಾಂಗದ ಮಹಿಮೆಯಾದ ಮರಿಯಮ್ಮನವರೇ, ನಿಮ್ಮ ಪ್ರತ್ಯಕ್ಷತೆ ಮತ್ತು ಮಧ್ಯಸ್ಥಿಕೆಯಿಂದ ನಮಗೆ ಮುಕ್ತಿ ಮಾರ್ಗವನ್ನು ತೋರುವ ನಿಮ್ಮನ್ನು ವಂದಿಸುತ್ತೇವೆ ತಾಯೇ. ಹರಿಹರದ ಆರೋಗ್ಯ ಮಾತೆಯ ಮೂಲಕ ಪಡೆದುಕೊಂಡಂಥ ವರದಾನಗಳಿಗಾಗಿ ಮೌನವಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಸರ್ವಶಕ್ತರು ಸದಾ ಜೀವಿಸುವ ದೇವರೇ, ನಿಮ್ಮ ಪುತ್ರ ಯೇಸು ಕ್ರಿಸ್ತರ ತಾಯಿಯಾದ ಆರೋಗ್ಯ ಮಾತೆಯನ್ನು ಅಮಲೋದ್ಭವಿಯನ್ನಾಗಿ ಸೃಷ್ಟಿಸಿ ಪಾಪರಹಿತರನ್ನಾಗಿ ಕಾಪಾಡಿ ದೇಹಾತ್ಮಗಳನ್ನು ನಿಸ್ವರ್ಗಕ್ಕೆ ಸ್ವೀಕರಿಸಿದಿರಿ. ಈ ಮಹಾಮಾತೆಯ ಸದ್ಗುಣಗಳನ್ನು ಕೊಂಡಾಡುತ್ತಿರುವ ನಮಗೆ ಅಗತ್ಯ ಕೃಪಾವರಗಳನ್ನು ನಿಮ್ಮ ಕುಮಾರರು ವಾಗ್ದಾನಿಸಿದ ಸ್ವರ್ಗ ಸಾಮ್ರಾಜ್ಯವನ್ನು ಅನುಗ್ರಹಿಸಿ ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ನಿಮ್ಮ ಪುತ್ರರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೀನ ಕೋರಿಕೆಗಳು. ಹರಿಹರ ಆರೋಗ್ಯ ಮಾತೆ, ನಿಮ್ಮನ್ನು ನಮ್ಮ ತಾಯಿ ಎಂದು ಪಾಲಕಿ ಎಂದು ಗೌರವಿಸುತ್ತೇವೆ. ನೀವು ನಮ್ಮ ಆಧ್ಯಾತ್ಮಿಕ ಮಾರ್ಗದರ್ಶಿಯಾಗಿರುವುದರಿಂದ ನಮ್ಮ ಕಷ್ಟ, ಸಂಕಟ, ಕೊರತೆ, ಕೋರಿಕೆಗಳನ್ನು ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸುತ್ತೇವೆ. ನಿಮ್ಮಲ್ಲಿ ನಮಗಿರುವ ಅಪಾರ ನಂಬಿಕೆಯನ್ನು ಸೇರಿ ನಿಮ್ಮ ಪಾದಪೀಠಕ್ಕೆ ಚಿಕ್ಕ ಮಕ್ಕಳನ್ನು ತಂದು ಸೇರಿದೆವು. ಮಾತೃ ವಾತ್ಸಲ್ಯದಿಂದ ನಮ್ಮ ಭಿನ್ನತೆಗಳನ್ನು ಈಡೇರಿಸಿ ಆಶೀರ್ವದಿಸಿ ತಾಯೇ. ಹರಿಹರ ಮಾತೆ, ನಮ್ಮ ವಿಶ್ವಗುರುಗಳನ್ನು, ಧರ್ಮಾಧ್ಯಕ್ಷರು, ಧಾರ್ಮಿಕ ಗುರು ಧರ್ಮ ಭಗಿನಿಯರನ್ನು ಆಶೀರ್ವದಿಸಿ ಅವರನ್ನು ಕ್ರಿಸ್ತನ ಸಾಕ್ಷಿಗಳನ್ನಾಗಿ ಪರಿವರ್ತಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆ, ನಿಮ್ಮ ಮೇಲೆ ದೃಢ ವಿಶ್ವಾಸವನ್ನಿಟ್ಟು ನಿಮ್ಮ ಸನಿಹಕ್ಕೆ ಬಂದಿರುವ ಭಕ್ತರ ಕುಟುಂಬಗಳಿಗೆ ದೈಹಿಕ, ಮಾನಸಿಕ ಆರೋಗ್ಯ, ಜೀವನದಲ್ಲಿ ಆನಂದ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆಗೆ, ನಮ್ಮ ಕುಟುಂಬಗಳಲ್ಲಿರುವ ಮಕ್ಕಳು ಮತ್ತು ಯುವಜನರು ತಮ್ಮ ವಿದ್ಯಾಭ್ಯಾಸ ತರಬೇತಿಯ ಜೊತೆಗೆ ಧಾರ್ಮಿಕತೆಯಲ್ಲಿ ಬೆಳೆಯುತ್ತ ತಮ್ಮ ಕುಟುಂಬಗಳಿಗೆ, ಧರ್ಮ ಕೇಂದ್ರಗಳಿಗೂ ಮಂಗಳ ಜ್ಯೋತಿಗಳಾಗುವಂತೆ ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ಕರುಣಾಳ ದೇವರೇ, ನಮ್ಮ ದೀನ ಕೋರಿಕೆಗಳನ್ನು ಹರಿಹರದ ಆರೋಗ್ಯ ಮಾತೆಯ ಮುಖಾಂತರ ನಿಮ್ಮ ಸನ್ನಿಧಿಯಲ್ಲಿ ನಿವೇದಿಸಿದ್ದೇವೆ. ಅಗತ್ಯವಾದದನ್ನು ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ಅನುಗ್ರಹಿಸಿ ನಾವು ಮರಿಯಮ್ಮನವರಂತೆ ನಿಮ್ಮ ಕೃಪಾವರವನ್ನು ಹೆಚ್ಚಿಕೊಂಡು ಮಾಡುವಂಥ ಹೃದಯವನ್ನು ರೂಪಿಸಿ ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಹೆಸರನ್ನು ಅನುಸರಿಸುತ್ತಿದ್ದೇವೆ. ದಿವ್ಯ ಸಂಸ್ಕಾರಗಳನ್ನು ಸ್ವೀಕರಿಸುತ್ತ ಪ್ರಾರ್ಥನೆಯ ಮೂಲಕ ಆತ್ಮೀಯ ಮಾತುಗಳಿಗೆ ನಡೆಯುತ್ತಿದ್ದೇವೆ. ಹರಿಹರದ ಆರೋಗ್ಯ ಮಾತೆಯೇ, ನಮ್ಮ ರಾಣಿಯೇ, ನಿಮ್ಮ ಕರುಣೆಯನ್ನು ಈ ಊರಿನ ಮೇಲೂ ಎಲ್ಲ ಭಕ್ತ ವಿಶ್ವಾಸಗಳ ಮೇಲೂ ಹರಿಸಿರಿ. ಸೋದರಗಳ ಸೌಹಾರ್ದವನ್ನು ನಮಗೆ ಮೇಲೊಲಿಸಿರಿ. ರೋಗಿಗಳನ್ನು ಮೇಲೆ ಪಡೆಯುತ್ತಿರುವವರು ಕಟಾಕ್ಷಿಸಿರಿ. ದುಃಖಿತರ ಕಣ್ಣೀರನ್ನು ಒರೆಸಿರಿ. ಮಕ್ಕಳನ್ನು ಯುವಜನರನ್ನು ಪುಣ್ಯ ಮಾರ್ಗದಲ್ಲಿ ನಡೆಸಿರಿ. ನಮ್ಮ ಕುಟುಂಬಗಳನ್ನು ಪರಸ್ಪರ ಪ್ರೀತಿಯಲ್ಲಿ ನೆಲೆಗೊಳಿಸಿರಿ. ಎಲ್ಲ ಅಪಾಯಗಳ ರೋಗ ರುಜಿನ ಶತ್ರು ಬಾಧೆಯಿಂದ ಸಂರಕ್ಷಿಸಿರಿ. ಸರ್ವಶಕ್ತ ದೇವರ ತೀರ ಸೇವೆಯಾದ ಮನೆಯವರೇ, ನೀವು ದೇವರ ವಾಕ್ಯವನ್ನು ಶರಣಾಗಿ ಸ್ವೀಕರಿಸಿದಿರಿ. ನಾವು ಅದರ ವಿಧೇಯತೆಯಿಂದ ಅಂಗೀಕರಿಸಿ ನಮ್ಮ ಬಾಳಿನಲ್ಲಿ ಪಾಲಿಸುವಂತೆ ಅನುಗ್ರಹಿಸಿರಿ. ನಮ್ಮ ಕ್ರೈಸ್ತ ವಿಶ್ವಾಸ ಬಾಹ್ಯಾಚರಣೆಗೆ ಮಾತ್ರ ಸೀಮಿತವಾಗದೆ ದೇವರ ಚಿತ್ತವನ್ನು ಅಕ್ಷರಸ ನೆರವೇರಿಸುವಂತೆ ಕ್ರಿಯಾತ್ಮಕವಾಗಲಿ. ಇಹಲೋಕದ ಯಾತ್ರೆಯ ನಂತರ ನಿಮ್ಮ ಮೊದಲದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ದಯಪಾಲಿಸಿರಿ. ಅವರಿಗೆ ಸ್ತುತಿ ಸ್ತೋತ್ರ ಘನತೆ ಮಹಿಮೆ ವಿವೇಕಾನಂದರೆಂದು ಗೌರವಿಸಲಿ. ವ್ಯಾಧಿಸ್ಥರಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ನಮಗಾಗಿ, ನಮ್ಮ ಕುಟುಂಬದಲ್ಲಿ ಅನಾರೋಗ್ಯದಲ್ಲಿರುವವರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸುತ್ತಾ ಹೇಳೋಣ. ಹರಿಹರ ಆರೋಗ್ಯ ಮಾತೆಯೇ, ನಾವು ನಿಮ್ಮ ಆಶ್ರಯ ಕೋರುತ್ತ ನಿಮ್ಮ ಮಕ್ಕಳಂತೆ ಈ ಪುಣ್ಯಕ್ಷೇತ್ರದಲ್ಲಿ ಒಂದೇ ಕುಟುಂಬವಾಗಿ ಒಟ್ಟುಗೂಡಿದ್ದೇವೆ. ಯೇಸು ಕ್ರಿಸ್ತನ ವಿಶ್ವಾಸವನ್ನಿಟ್ಟು ನಿಮ್ಮ ಮಧ್ಯಸ್ಥಿಕೆಯನ್ನು ಕೋರಿ ಬಂದಿರುವ ಈ ಭಕ್ತರನ್ನು ಕಟಾಕ್ಷಿಸಿರಿ. ಜನ್ಮ ಪಾಪದ ಪರಿಣಾಮವಾಗಿ ದೈಹಿಕ ರೋಗ ರುಜಿನ, ಮಾನಸಿಕ ಸ್ವಸ್ಥತೆ ಮತ್ತು ಆತ್ಮಿಕ ಪಾಪವನ್ನು ಪಡೆದಿದ್ದೇವೆ. ನಮ್ಮ ದೈಹಿಕ ಮತ್ತು ಆತ್ಮಿಕ ಬೆಳವಣಿಗೆ ನಮ್ಮನ್ನು ಸಹಾಯಕರನ್ನಾಗಿ ಮಾಡಿದೆ. ಪಾಪಿಗಳ ಪಾಲನೆಯಾಗಿರುವ ಮನೆಯವರೇ, ನಾವು ನಿಮ್ಮ ಮನೆ ಹುಟ್ಟಿದ್ದೇವೆ. ನಮ್ಮ ಶಕ್ತಿಯುತ ಮಧ್ಯಸ್ಥಿಕೆಯಿಂದ ಮತ್ತು ಮಾತೃ ಕಾಳಜಿಯಿಂದ ನಾವು ಪವಿತ್ರರು ಸ್ವಸ್ಥರು ಆಗುವ ನಂಬಿಕೆಯನ್ನು ಹೊಂದಿದ್ದೇವೆ. ನಮ್ಮ ದೀನ ಬೇಡಿಕೆಯನ್ನು ನಿಮ್ಮ ಪುತ್ರರ ಸಮ್ಮುಖದಲ್ಲಿ ನಿವೇದಿಸಿ ನಮ್ಮನ್ನು ಸ್ವಸ್ಥರು ಕೃಪಾಭರಿತರು ಆಗುವಂತೆ ಮಾಡಿ ಎಂದು ಪ್ರಾರ್ಥಿಸುತ್ತೇವೆ. ಹರಿಹರ ಮಾತೆಯೇ, ಹರಿಹರ ಮಾತೆಯೇ, ಹರಿಹರ ಮಾತೆಯೇ. ಪ್ರೀತಿಯ ಸಹೋದರ ಸಹೋದರಿಯರು, ದಯವಿಟ್ಟು ಕುಳಿತುಕೊಳ್ಳಿರಿ. ಈಗ ಬಲಿಪೂಜೆ ಆರಂಭವಾಗುತ್ತಾ ಇದೆ. ಈ ಬಲಿಪೂಜೆಯಲ್ಲಿ ನಿಮ್ಮೆಲ್ಲರ ಉದ್ದೇಶಗಳಿಗಾಗಿ ವಿಶೇಷವಾಗಿ ಪ್ರಾರ್ಥಿಸಲಾಗುತ್ತದೆ. ನೀವು ನೀಡಿರುವಂಥ ಎಲ್ಲ ಕೋರಿಕೆಗಳನ್ನು ಅರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ಅನೇಕರು ಹರಿಹರದ ಆರೋಗ್ಯ ಮಾತೆಯ ಗೌರವಾರ್ಥವಾಗಿ ಬಲಿಪೂಜೆಯನ್ನು ನೀಡಿದ್ದೀರಾ. ಆ ಉದ್ದೇಶಕ್ಕಾಗಿ ನಿಮ್ಮ ಉದ್ದೇಶಗಳನ್ನು ಈಡೇರಿಸುವಂತೆ ಹರಿಹರದ ಆರೋಗ್ಯ ಮಾತೆಯಲ್ಲಿ ಕೇಳಿಕೊಂಡು ನೀಡಿರುವಂತಹ ಬಲಿಪೂಜೆ, ಮೃತರಾಗಿರುವಂತಹ ನಿಮ್ಮ ನೆಂಟರಿಷ್ಟರನ್ನು ಸ್ಮರಿಸಿಕೊಂಡು ನೀಡಿರುವಂಥ ಬಲಿಪೂಜೆ, ಆರೋಗ್ಯವನ್ನು ಬೇಡಿಕೊಂಡು ನೀಡಿರುವಂಥ ಬಲಿಪೂಜೆ, ಹೀಗೆ ನಿಮ್ಮ ಎಲ್ಲ ಉದ್ದೇಶಗಳಿಗಾಗಿ ಇವತ್ತಿನ ಬಲಿಪೂಜೆಯನ್ನು ಪ್ರಾರ್ಥಿಸಲಾಗುವುದು. ಇವತ್ತಿನ ಈ ಸಂಜೆಯ ಬಲಿಪೂಜೆಯನ್ನು ನಮಗಾಗಿ ಅರ್ಪಿಸಿ ಪ್ರಾರ್ಥಿಸ್ತಾ ಇದ್ದಾರೆ ದೆಹಲಿಯಿಂದ ಇಲ್ಲಿಗೆ ಆಗಮಿಸಿರುವಂತಹ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ದೀಪಕ್ ಒರೇರಿಯನ್ ಅವರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ.
ಹೇಗೆ ನಮ್ಮ ಶರೀರಕ್ಕೆ ಹಸಿವು ಮತ್ತು ಬಾಯಾರಿಕೆ ಆಗುತ್ತದೆ, ಹಾಗೆಯೇ ನಮ್ಮ ಆತ್ಮಕ್ಕೂ ಕೂಡ ಹಸಿವು ಮತ್ತು ಬಾಯಾರಿಕೆ ಇರುತ್ತದೆ. ಅದನ್ನು ತೃಪ್ತಿಪಡಿಸಲು ಒಂದೇ ಒಂದು ಸ್ಥಾನವಿದೆ, ನಾವು ಅಲ್ಲಿಗೆ ಹೋಗಬೇಕಾಗುತ್ತದೆ. ಅದೇ ದೇವರ ಸನ್ನಿಧಿ. ಅದಕ್ಕೋಸ್ಕರ ನಾವು ದೇವಾಲಯಕ್ಕೆ ಹೋಗುತ್ತೇವೆ. ದೇವರ ಸನ್ನಿಧಿಯಲ್ಲಿ ನಮ್ಮ ಆತ್ಮಕ್ಕಿರುವ ಹಸಿವು ಮತ್ತು ಬಾಯಾರಿಕೆ ನಿವಾರಣೆಯಾಗುತ್ತದೆ. ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರು. ನಮ್ಮ ಕುಟುಂಬದಲ್ಲಿ ನಾವೆಲ್ಲರೂ ಮಾತ್ರವಲ್ಲ, ಸರ್ವಶಕ್ತ ದೇವರಾದ ಪಿತನಿದ್ದಾರೆ, ಅವರ ಪುತ್ರ ಯೇಸು ಕ್ರಿಸ್ತನಿದ್ದಾರೆ. ನಮ್ಮನ್ನು ಪವಿತ್ರಪಡಿಸುವ ಪವಿತ್ರಾತ್ಮರು ಇದ್ದಾರೆ. ನಮ್ಮ ಅತಿ ಪ್ರಿಯ ಮಾತಾ ಮರಿಯಮ್ಮಿದ್ದಾರೆ, ಸಂತ ಯೋಸೇಫ್ ಇದ್ದಾರೆ. ನಾವೆಲ್ಲರೂ ಒಟ್ಟುಗೂಡಿ ಒಂದು ಕುಟುಂಬದ ಸದಸ್ಯರಾಗಿ ಇದ್ದೇವೆ. ನಮ್ಮ ಜೀವನ ಒಂದು ತೀರ್ಥಯಾತ್ರೆ. ಒಂದು ದಿನ ನಾವೆಲ್ಲರೂ ನಮ್ಮ ಸರ್ವಶಕ್ತ ತಂದೆಯಾದ ದೇವರೊಂದಿಗೆ ಮಾತಾ ಮರಿಯಮ್ಮನೊಂದಿಗೆ ಇರಬೇಕು. ಅದಕ್ಕೋಸ್ಕರ ನಾವು ನಮ್ಮನ್ನು ಸಿದ್ಧಪಡಿಸಬೇಕು. ಆದುದರಿಂದ ನಮಗೆ ಆಧ್ಯಾತ್ಮಿಕ ಭೋಜನ ಬೇಕಾಗಿದೆ. ಪರಮ ಪ್ರಸಾದಕ್ಕೋಸ್ಕರ ನಾವೆಲ್ಲರ ಬಂದೇವೆ. ನಮಗೆ ಆಧ್ಯಾತ್ಮಿಕ ಶಬ್ದ ಬೇಕಾಗಿದೆ. ಅದಕ್ಕೋಸ್ಕರ ನಮ್ಮ ಪೂಜೆಯಲ್ಲಿ ನಾವು ದೇವರ ವಚನವನ್ನು ಕೇಳುತ್ತೇವೆ. ಇವೆಲ್ಲವೂ ನಮ್ಮನ್ನು ಸಿದ್ಧಪಡಿಸಲು ದೇವರು ಕೊಟ್ಟಿರುವ ವರದಾನ. ಇದರ ಮುಖಾಂತರ ನಾವು ನಮ್ಮನ್ನು ಪವಿತ್ರಗೊಳಿಸಿ ದೇವರ ಸನ್ನಿಧಿಯಲ್ಲಿ ಇರಲು ಯೋಗ್ಯರಾಗಿ ಮಾಡುತ್ತೇವೆ. ಈಗ ನಮ್ಮನ್ನೇ ಯೋಗ್ಯರಾಗಿ ಮಾಡಿಕೊಳ್ಳುವ ಸಮಯ. ಏಕೆಂದರೆ ನಾವು ದೇವರ ಸನ್ನಿಧಿಯಲ್ಲಿ ಒಂದು ಕ್ಷಣ ಮೌನವಿದ್ದು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ದೇವರಿಂದ ಒಬ್ಬರಿಂದ ಕ್ಷಮೆಯನ್ನು ಕೋರೋಣ. ಆಮೇಲೆ ಬಲಿ ಪೂಜೆಯನ್ನು ಅರ್ಪಿಸಲು ಯೋಗ್ಯರಾಗೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Oh
ಒಟ್ಟಾಗಿ ದೇವರಿಗೆ ಅರ್ಪಿಸೋಣ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಿಮ್ಮ ಮಹಿಮಾ ಜ್ಯೋತಿ ನಮ್ಮಲ್ಲಿ ಪ್ರಜ್ವಲಿಸುವಂತೆ ಮಾಡಿ ನಿಮ್ಮ ಕೃಪಾವರಾದ ಹೊಸ ಜನ್ಮವನ್ನು ಪಡೆದಿರುವ ಹೃದಯಗಳನ್ನು ಪವಿತ್ರಾತ್ಮರ ಪ್ರಜ್ವಲಿಸುವ ಕಿರಣಗಳಿಂದ ನಿಮ್ಮ ಜ್ಯೋತಿಯ ಪ್ರಭೆಯು ದೃಢಪಡಿಸಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿರುವಾಗ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ನಾವು ರೋಮ್ ನಗರಕ್ಕೆ ಆಗಮಿಸಿದ ಮೇಲೆ ತನ್ನನ್ನು ಕಾಯುತ್ತಿದ್ದ ಒಬ್ಬ ಸೈನಿಕನೊಂದಿಗೆ ನಾವು ಆದಿಕಾಂಡದಿಂದ ವಾಚನ. ಭೂಜನರೆಲ್ಲರಿಗೂ ಇದ್ದಿದ್ದು ಒಂದೇ ಭಾಷೆ, ಒಂದೇ ನುಡಿ. ಅವರು ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡುತ್ತಾ ಇದ್ದಾಗ ಬಾಬಿಲೋನಿಯ ಕಾಡಿನ ಬಯಲು ಸೀಮೆ ಸಿಕ್ಕಿತು. ಅವರು ಅಲ್ಲೇ ನೆಲೆಸಲು ತೊಡಗಿದರು. ಬನ್ನಿ, ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು ಕಟ್ಟೋಣ, ಆಕಾಶವನ್ನು ಮುಟ್ಟುವಂತ ಗೋಪುರವನ್ನು ನಿರ್ಮಿಸಿ ಪ್ರಖ್ಯಾತಿ ಪಡೆಯೋಣ. ಹೀಗೆ ಮಾಡಿದರೆ ನಾವು ಜಗದಲ್ಲೆಲ್ಲ ಚದರಿ ಹೋಗುವುದಕ್ಕೆ ಆಸ್ಪದವಿರುವುದಿಲ್ಲ ಎಂದು ತಮ್ಮೊಳಗೆ ಮಾತನಾಡಿಕೊಂಡರು. ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಗಾರೆಗೆ ಬದಲಾಗಿ ಕಲ್ಲರಗಳನ್ನು ಉಪಯೋಗಿಸಿದರು. ನರಮಾನವರು ಕಟ್ಟುತ್ತಿದ್ದ ಆ ಪಟ್ಟಣವನ್ನು ಹಾಗೂ ಗೋಪುರವನ್ನು ನೋಡಲು ಸರ್ವೇಶ್ವರ ಸ್ವಾಮಿ ಇಳಿದು ಬಂದರು. ನೋಡಿದ ಮೇಲೆ ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ. ಇದು ಇವರು ಕೈಗೊಂಡಿರುವ ಕಾರ್ಯದ ಪ್ರಾರಂಭ ಮಾತ್ರ. ಮುಂದಕ್ಕೆ ಇವರು ಏನು ಬೇಕಾದರೂ ಮಾಡಿಯಾರು. ನಾವು ಹೋಗಿ ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ಗಲಿಬಿಲಿಗೊಳಿಸೋಣ ಎಂದರು. ಅಂತೆಯೇ ಮಾಡಿ ಅವರನ್ನು ಅಲ್ಲಿಂದ ಜಗದೆಲ್ಲೆಡೆಗೆ ಚದರಿಬಿಟ್ಟರು. ಜನರು ಆ ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿಬಿಟ್ಟರು. ಹೀಗೆ ಸರ್ವೇಶ್ವರ ಇಡೀ ಜಗತ್ತಿನ ಭಾಷೆಯನ್ನು ಗಲಿಬಿಲಿಗೊಳಿಸಿ ಅಲ್ಲಿಂದ ಜನರನ್ನು ಜಗದೆಲ್ಲೆಡೆಗೆ ಚದರಿಸಿದರು. ಕಾರಣ ಈ ಪಟ್ಟಣಕ್ಕೆ ಬಾಗಿಲೋನ್ ಎಂದು ಹೆಸರಾಯಿತು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಮೋಶೆ ಸೀನಾಯಿ ಬೆಟ್ಟವನ್ನೇರಿ ದೇವರ ಸನ್ನಿಧಿಗೆ ಬಂದನು. ಸರ್ವೇಶ್ವರ ಸ್ವಾಮಿ ಮೇಲಿಂದ ಕೂಗಿ ಅವನಿಗೆ, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳು. ನಾನು ಈಜಿಪ್ಟಿನವರಿಗೆ ಏನು ಮಾಡಿದೆನೆಂದು ನೀವು ನೋಡಿದ್ದೀರಿ. ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತು ಈ ನನ್ನ ಸ್ಥಳಕ್ಕೆ ಸೇರಿಸಿದ್ದೇನೆ. ಇದೆಲ್ಲ ನಿಮಗೆ ಗೊತ್ತಿದೆ. ಹೀಗಿರಲು ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ನೀಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ಸಮಸ್ತ ಭೂಮಿ ನನ್ನದಾಗಿದ್ದರೂ ನೀವು ಎಲ್ಲ ಜನಾಂಗಗಳಲ್ಲೂ ನನಗೆ ಸ್ವಕೀಯ ಜನರಾಗುವಿರಿ. ಅಲ್ಲದೆ ನೀವು ನನಗೆ ಯಾಜಕ, ರಾಜವಂಶ ಹಾಗೂ ಪರಿಶುದ್ಧ ಜನಾಂಗ ಆಗುವಿರಿ. ಇಸ್ರಾಯೇಲರಿಗೆ ನೀನು ತಿಳಿಸಬೇಕಾದ ವಿಷಯವಿದು ಎಂದರು. ಮೋಶೆ ಇಳಿದು ಬಂದು ಜನರ ಹಿರಿಯರನ್ನು ಕೂಡಿಸಿ ಸರ್ವೇಶ್ವರ ಆಜ್ಞಾಪಿಸಿದ್ದ ಆ ಮಾತುಗಳನ್ನೆಲ್ಲ ಅವರಿಗೆ ತಿಳಿಸಿದರು. ಜನರೆಲ್ಲರೂ ಸರ್ವೇಶ್ವರ ಸ್ವಾಮಿ ಹೇಳಿದಂತೆ ನಾವು ಮಾಡುತ್ತೇವೆ ಎಂದು ಒಕ್ಕಲೂರಿನಿಂದ ಉತ್ತರ ಕೊಟ್ಟರು. ಮೋಶೆ ಸರ್ವೇಶ್ವರನ ಬಳಿಗೆ ಹೋಗಿ ಜನರ ಆ ಉತ್ತರವನ್ನು ಅರಿಕೆ ಮಾಡಿದರು. 3ನೇ ದಿನ ಸೂರ್ಯೋದಯ ಆಗುವಾಗ ಆ ಬೆಟ್ಟದ ಮೇಲೆ ಗುಡುಗು, ಮಿಂಚು, ಕಾರುಗಳು ಹಾಗೂ ತುತ್ತೂರಿಯ ಮಹಾಧ್ವನಿ ಉಂಟಾಯಿತು. ಪಾಳೆಯದಲ್ಲಿದ್ದ ಜನರೆಲ್ಲರೂ ನಡುಗಿದರು. ದೇವದರ್ಶನಕ್ಕಾಗಿ ಮೋಶೆ ಜನರನ್ನು ಪಾಳೆಯದ ಹೊರಗೆ ಬರಮಾಡಿದನು. ಅವರು ಬಂದು ಬೆಟ್ಟದ ಬುಡದಲ್ಲಿ ನಿಂತರು. ಸೀನಾಯಿ ಬೆಟ್ಟವೆಲ್ಲ ಹೊಗೆಯಿಂದ ಆವರಿಸಿಕೊಂಡಿತ್ತು. ಏಕೆಂದರೆ ಸರ್ವೇಶ್ವರ ಸ್ವಾಮಿ ಬೆಂಕಿಯ ರೂಪದಲ್ಲಿ ಆ ಬೆಟ್ಟದ ಮೇಲೆ ಇಳಿದು ಬಂದಿದ್ದರು. ಆ ಹೊಗೆ ಆದಿಗೆಯ ಹೊಗೆಯಂತೆ ಏಳಿತು. ಅದು ಅಲ್ಲದೆ ಬೆಟ್ಟವೆಲ್ಲ ಬಹಳವಾಗಿ ಕಂಪಿಸಿತು. ತುತ್ತೂರಿಯ ಧ್ವನಿ ಹೆಚ್ಚು ಹೆಚ್ಚಾಗುತ್ತಾ ಬಂದಿತ್ತು. ಮೋಶೆ ಮಾತಾಡಿದಾಗ ದೇವರು ಬೇಗ ಗರ್ಜನೆಯಿಂದ ಉತ್ತರ ಕೊಟ್ಟರು. ಸರ್ವೇಶ್ವರ ಸ್ವಾಮಿ ಸೀನಾಯಿ ಬೆಟ್ಟದ ಶಿಖರಕ್ಕೆ ಇಳಿದು ಬಂದರು. ಅವರು ಬೆಟ್ಟದ ತುದಿಗೆ ಬಾ ಎಂದು ಮೋಶೆಯನ್ನು ಕರೆಯಲು ಅವನು ಬೆಟ್ಟವನ್ನು ಏರಿದನು. ಪ್ರಭುವಿನ ವಾಕ್ಯ. ಹಬ್ಬದ ಕೊನೆಯ ದಿನ ಮಹಾದಿನ ಆಗಿತ್ತು. ಅಂದು ಯೇಸು ಅಲ್ಲಿ ನಿಂತುಕೊಂಡು, ಬಾಯಾರಿದವನು ನನ್ನ ಬಳಿಗೆ
ಕುಡಿಯಲಿ. ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ನನ್ನಲ್ಲಿ ವಿಶ್ವಾಸವಿಡುವವನ ಹೃದಯದಿಂದ ಜೀವಜಲ ಹೊನಲು ಹೊನಲಾಗಿ ಹರಿಯುವುದು ಎಂದು ಕೂಗಿ ಹೇಳಿದರು. ತಮ್ಮಲ್ಲಿ ವಿಶ್ವಾಸವಿಡುವವರು ಪಡೆಯಲಿದ್ದ ಪವಿತ್ರಾತ್ಮರನ್ನು ಕುರಿತೇ ಯೇಸು ಹೀಗೆ ಹೇಳಿತು, ಪವಿತ್ರಾತ್ಮ ಇನ್ನೂ ಬಂದಿರಲಿಲ್ಲ, ಏಕೆಂದರೆ ಯೇಸು ಇನ್ನೂ ಮೇಲೇರಿ ಮಹಿಮೆಯನ್ನು ಪಡೆದಿರಲಿಲ್ಲ. ಪ್ರಭುವಿನ ಶುಭ ಸಂದೇಶವಿದು. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಅನನ್ಯ ಭಕ್ತಾದಿಗಳು, ಕೆಲವು ವರ್ಷಗಳ ಹಿಂದೆ ನಾನು ಒಂದು ಪುಸ್ತಕದ ಶೀರ್ಷಿಕೆಯನ್ನು ನೋಡಿ ಆ ಪುಸ್ತಕವನ್ನು ಓದಬೇಕು ಅನಿಸ್ತು. ಆ ಪುಸ್ತಕದ ಶೀರ್ಷಿಕೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಇದರಲ್ಲಿ ಏನಿರಬೇಕು ಅಂತ ಹೇಳಿ ಕೌತುಕದಿಂದ ಪುಸ್ತಕವನ್ನು ಕೈ ತೆಗೆದುಕೊಂಡೆ. ಆ ಪುಸ್ತಕವನ್ನು ಬರೆದಂತಹ ವ್ಯಕ್ತಿ ನನ್ನ ಹಾಗೆ ಕಥೋಲಿಕ ಧರ್ಮಗುರು ಅಲ್ಲ, ಇಸ್ ನಾಟ್ ಎ ಕ್ಯಾಥಲಿಕ್ ಪ್ರೀಸ್ಟ್. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೆಲವು ವರ್ಷಗಳ ಹಿಂದೆ ಭಾರತಕ್ಕಾಗಿ ಪ್ರಾರ್ಥಿಸುವಿ, ಬೆಂಗಳೂರಿನಲ್ಲಿ ಭಾರತಕ್ಕಾಗಿ ಪ್ರಾರ್ಥಿಸುವಿ, ಪ್ರೇ ಫಾರ್ ಇಂಡಿಯಾ ಅಂತ ಹೇಳಿ ಒಂದು ದೊಡ್ಡ ಸಮಾವೇಶ ನಡೆಯಿತು. ಎಲ್ಲ ಕಡೆಯಿಂದ ಜನ ಸ್ಥಳಕ್ಕೆ ಹೋಗಿದ್ರು. ಆತ ಒಬ್ಬ ಪಾಸ್ಟರ್, ಆತನ ಹೆಸರು ಬೆನ್ನಿ ಹಿನ್ ಅಂತ ಹೇಳಿ, ಬೆನ್ನಿ ಹಿನ್ ಎಲ್ಲರಿಗೂ ಗೊತ್ತಿರುವಂತಹ ಹೆಸರು. ಈತ ಬರೆದಿರುವಂತಹ ಪುಸ್ತಕದ ಶೀರ್ಷಿಕೆ ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್. ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್. The Holy Spirit should become your companion. Companion ಎನ್ನುವಂಥ ಪದ ಲತೀನ ಭಾಷೆಯಿಂದ ಬಂದಿದೆ. ಕುಂ ಪಾನಿಯೋ ಅಂತೇಳಿ, ಕುಂ ಪಾನಿಯೋ ಅಂತ ಹೇಳಿದ್ರೆ ಯಾರ ಜೊತೆಗೆ ನಾವು ರೊಟ್ಟಿಯನ್ನು ತಿನ್ನುತ್ತೇವೆಯೋ, ರೊಟ್ಟಿ ಅಂತ ಹೇಳಿದ್ರೆ ಊಟ ಮಾಡೋದು, ನಮ್ಮಲ್ಲಿ ಅನ್ನ ತಿನ್ನೋದು ಅಂತ ಅರ್ಥ. ಯಾಕಂತ ಹೇಳಿದ್ರೆ ಹೊರದೇಶದಲ್ಲಿ ರೊಟ್ಟಿಯನ್ನು ತಿನ್ನೋದು ಬ್ರೆಡ್ ಇರೋದ್ರಿಂದ ಕುಂಪಾನಿಯೋ, ಯಾರ ಜೊತೆಗೆ ಊಟವನ್ನು ಮಾಡ್ತಾರೋ ಅವರು. ಬೆನ್ನಿ ಈ ಪುಸ್ತಕದಲ್ಲಿ ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್ ಈ ಪುಸ್ತಕದಲ್ಲಿ ಬರೆಯುತ್ತಾ ಹೇಳ್ತಾನೆ, ನೋಡಿ, ಪವಿತ್ರಾತ್ಮರು ನಮ್ಮ ಜೊತೆಗಾರರಾಗಬೇಕು, ನಮ್ಮ ಜೊತೆಗೆ ಊಟ ಮಾಡುವಂಥವರಾಗಬೇಕು. ಯು ಶುಡ್ ಬಿಕಮ್ ಯುವರ್ ಬೆಸ್ಟ್ ಕಂಪ್ಯಾನಿಯನ್ ಇನ್ ಲೈಫ್. ಆನಂತರದಲ್ಲಿ ಅನೇಕ ವಿಷಯಗಳನ್ನು ಅವರು ಬರೀತಾ ಹೋಗ್ತಾರೆ. ಯಾಕಂದ್ರೆ ಕಥೋಲಿಕ ಧರ್ಮಸಭೆಯ ಪರವಾಗಿ ಅಷ್ಟು ಇದ್ದಿದ್ರು ಕೂಡ ಕೆಲವು ವಿಷಯಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಬೇರೆ ವಿಚಾರ ಅವರ ಆ ಪುಸ್ತಕದಲ್ಲಿ ಅನೇಕ ಬಾರಿ ಒಂದೇ ಒಂದು ವಾಕ್ಯವನ್ನ ತೆಗೆದುಕೊಂಡು ಹೇಳ್ತಾ ಇರ್ತಾರೆ. ಸಂತ ಪೌಲರ ಕೊರಿಂಥಿಯರಿಗೆ ಬರುವಂತ ಪತ್ರದಲ್ಲಿ ಬರುವಂತ ಮಾತನ್ನು ಅವರು ತೆಗೆದುಕೊಂಡು ಉದಾಹರಣೆಗೆ ಕೊಡ್ತಾರೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನೆ ಇರಲಿ ಅಂತ. ಆ ವಾಕ್ಯ ಎಲ್ಲಿ ಬರುತ್ತೆ? ಬಲಿಪೂಜೆಯ ಆರಂಭದಲ್ಲಿ ಬಲಿಪೂಜೆಯನ್ನು ಅರ್ಪಿಸ್ತಾ ಇರುವಂತ ಯಾಜಕರು ಹೇಳುವಂತ ಮೊದಲನೆಯ ವಾಕ್ಯ ಅದು. ಸತ್ರ ಮತ್ತು ಪವಿತ್ರಾತ್ಮ ಆದ ನಂತರ ಬರುವಂತ ವಾಕ್ಯ. ಅವರು ಹೇಳ್ತಾರೆ, ಈ ವಾಕ್ಯ ನಮಗೆ ದೃಢವಾಗಿ ಉಳ್ಕೊಳ್ಳಬೇಕು ಅಂತ. ನೋಡಿ, ಧರ್ಮಸಭೆ ಅವರು ಏನು ಹೇಳ್ತಾ ಇದ್ದಾರೆ, ಧರ್ಮಸಭೆ 2000 ವರ್ಷಗಳ ಹಿಂದೆ ಆಲೋಚನೆ ಮಾಡಿ ಅದನ್ನ ಮೊದಲನೆಯ ಪ್ರಾರ್ಥನೆಯಾಗಿ ಬಲಿಪೂಜೆಯಲ್ಲಿ ಇಟ್ಟಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪಂಚಶತಮ ಮಹೋತ್ಸವದ ಜಾಗರಣ ಬಲಿಪೂಜೆಯಲ್ಲಿ ನಾವಿದ್ದೇವೆ. ಇವತ್ತು ಸರಿಯಾಗಿ 50 ದಿನಗಳನ್ನ ನಾವು ಪೂರೈಸ್ತಾ ಇದ್ದೇವೆ. ಯಾವುದು ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾಗಿ 50 ದಿನಗಳಾಗ್ತಾ ಇರುವ ಸಂದರ್ಭದಲ್ಲಿ ಪ್ರೇಷಕರ ಮೇಲೆ ಪವಿತ್ರಾತ್ಮ
ಆ ಪವಿತ್ರಾತ್ಮನ ಆಗಮನ ಹೇಗಾಗುತ್ತದೆ, ಅದರಿಂದ ಆಗುವಂತಹ ಪ್ರಯೋಜನಗಳು ಏನು ಅಂತ ಹೇಳಿ ನಾವು ಆಲೋಚನೆಯನ್ನು ಮಾಡ್ತಾ ಇರಬೇಕಾದ್ರೆ, ಪವಿತ್ರಾತ್ಮರು ಯಾವಾಗ ಆ ಪ್ರೇಷಿತರ ಮೇಲೆ ಇಳಿದು ಬಂದನು ಅಂತ ಹೇಳಿದ್ರೆ, ಪ್ರೇಷಿತರ ಕಾರ್ಯಕಲಾಪ 1ನೇ ಅಧ್ಯಾಯ 14ನೇ ವಚನವನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಪ್ರೇಷಿತರ ಕಾರ್ಯಕಲಾಪ 1ನೇ ಅಧ್ಯಾಯ 14ನೇ ವಚನ. ಶಿಷ್ಯರೆಲ್ಲರೂ ಹೆದರಿಕೊಂಡು ಒಂದು ಕೋಣೆಯಲ್ಲಿ ಅಡಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಅವರ ಜೊತೆಗೆ ಮಾತೆ ಮರಿಯಮ್ಮನವರು ಇದ್ದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ಅವರ ಜೊತೆಗಿದ್ದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇರಬೇಕಾದರೆ ಪವಿತ್ರಾತ್ಮರ ಆಗಮನ ಪ್ರೇಷಿತರ ಮೇಲೆ ಆಗ್ತದೆ. ಯಾವ ರೀತಿಯಲ್ಲಿ ಆಗುತ್ತದೆ? ಕೆನ್ನಾಲಿಗೆಯ ರೂಪದಲ್ಲಿ ಪವಿತ್ರಾತ್ಮರು ಇಳಿದು ಬರ್ತಾರೆ, ಮೊದಲನೇ ವಿಷಯ. ಎರಡನೇದು, ಆ ಪವಿತ್ರಾತ್ಮರು ವಿಂಗಡವಾಗಿ ಇಳಿದು ಬರ್ತಾರೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಮೇಲೂ ಕೂಡ ಅವರು ಇಳಿದು ಬರ್ತಾರೆ ಅಂತ. ಇವತ್ತು ನಿಮ್ಮ ಮೇಲೂ ನನ್ನ ಮೇಲೂ ಪವಿತ್ರಾತ್ಮರ ಆಗಮನ ಆಗ್ತದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಅದರ ಜೊತೆಗೆ ಈ ಪವಿತ್ರಾತ್ಮರ ಶಕ್ತಿಯಿಂದ ತುಂಬಿದಂತಹ ಪ್ರೇಷಿತರು ಏನ್ ಮಾಡ್ತಾರೆ? ಅವರು ಸುಮ್ಮನೆ ಅಲ್ಲೇ ಕೂತ್ಕೊಳ್ಳಲ್ಲ. ಹೆದರಿಕೆ ಎಲ್ಲಿತ್ತು? ಹೆದರಿಕೆ ಹೊರಟೋಯ್ತು. ಅದಕ್ಕೆ ನಾನು ಹೇಳಿದೆ, when we are anointed with the power of the Holy Spirit, we will become courageous and bold. ನಾವು ಧೈರ್ಯಶಾಲಿಗಳಾಗ್ತೇವೆ. ಅದಕ್ಕೆ ನಾವು ನೋಡ್ತೇವೆ, ಸತ್ತ ಪೌಲರು ತಿಮೋಥಿಯನಿಗೆ ಬರೆದಂತಹ ಪತ್ರದಲ್ಲಿ ತಿಮೋಥಿಯ ಹೋಗಿ ಪೌಲರ ಹತ್ರ ಹೇಳ್ತಾರೆ, ನನ್ನ ಕೈಯಲ್ಲಿ ಸೇವೆ ಮಾಡೋದಕ್ಕಾಗೋದಿಲ್ಲ. ಈ ಜನರನ್ನು ಒಂಥರ ವಿಚಿತ್ರವಾದ ಜನರು, ಇವರು ಬಹಳ ಕೆಟ್ಟ ಜನರು. ಅದಕ್ಕಾಗಿ ನಾನು ಇಲ್ಲಿಂದ ಓಡೋಗ್ಬಿಡ್ತೀನಿ ಅಂತ ಆಲೋಚನೆ, ಪಲಾಯನ ಮಾಡಬೇಕು ಅಂತೇಳಿ ತಿಮೋಥಿಯ ಯೋಚನೆ ಮಾಡಬೇಕಾದ್ರೆ ಪೌಲರು ಹೇಳ್ತಾರೆ, ನಮ್ಮ ದೇವರು ನಮಗೆ ಹೇಡಿಗಳ ಆತ್ಮರನ್ನ ಕೊಡುವುದಿಲ್ಲ. ಈ ವಾಕ್ಯವನ್ನು ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ, ಅವಾಗವಾಗ. ಕಾರಣ ಏನು ಅಂತ ಹೇಳಿದ್ರೆ, ಅದು ನಮಗೆ ಧೈರ್ಯವನ್ನು ತುಂಬಬೇಕು. ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಎಲ್ಲರೂ ಒಂದು ರೀತಿ ಚಿಕನ್ ಹಾರ್ಟ್ ಅಂತ ಹೇಳಿದ್ರೆ ಕೋಳಿ ಹೃದಯ, ಅದು ಬೇಗ ಕಿತ್ತೋಗ್ಬಿಡುತ್ತದೆ. ಅದಕ್ಕಾಗಿ ಎಲ್ಲ ಹೆದರಿಕೆಯಿಂದ ಜೀವನವನ್ನು ನಡೆಸುವಂಥವರಾಗಿದ್ದೇವೆ. ಏನಾದರೂ ಕೇಳಿದ್ರೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ನನಗೆ ಹೆದರಿಕೆ ಆಗ್ತಾ ಇದೆ, ನನಗೆ ಭಯ ಆಗ್ತಾ ಇದೆ, ನನಗೆ ಇರೋದಕ್ಕೆ ಆಗ್ತಾ ಇಲ್ಲ. ನೋಡೋದಕ್ಕೆ ದೇಹ ಪಾತ್ರದಲ್ಲಿ ದೊಡ್ಡದಾಗಿದ್ರು ಕೂಡ ಡಬ ಅಂತ ಎದೆ ಹೊಡ್ಕೊಳ್ತಾ ಇದೆ. ತಿಮೋಥಿಯನ ಬಳಿಯಲ್ಲಿ ಸ್ವಲ್ಪ ಪೌಲ ಹೇಳ್ತಾರೆ, the Lord will not give us the spirit that is covered. ಹೇಡಿಗಳ ಆತ್ಮರನ್ನು ಅವರು ನಮಗೆ ಕೊಡೋದಿಲ್ಲ, ಬದಲಾಗಿ ಧೈರ್ಯಶಾಲಿ ಶಕ್ತಿಶಾಲಿಯಾಗಿರುವಂತಹ ಪವಿತ್ರಾತ್ಮರನ್ನು ನಮಗೆ ಕರುಣಿಸ್ತಾರೆ. ಆ ಬಲ ಇದ್ದಿದ್ದರಿಂದಲೇ ಹೆದರ್ಕೊಂಡು ನಡೆದುಕೊಂಡು ಕೋಣೆಯಲ್ಲಿ ಅವಿತುಕೊಂಡಿದ್ದಂತ ಪ್ರೇಷಿತರು ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗಿ ದೇವರ ವಾಕ್ಯವನ್ನ ಸಾರೋದಕ್ಕೆ ಆರಂಭ ಮಾಡ್ತಾರೆ. ದೇವರ ವಾಕ್ಯವನ್ನ ಸಾರೋದಕ್ಕೆ ಆರಂಭ ಮಾಡಿದಾಗ ಜನ ತಿಳ್ಕೊಳ್ತಾರೆ, ಇವರೆಲ್ಲ ಏನು ನಾಚಿಕೆ ಸ್ವಭಾವದವರು, ಇವರು ಹೇಡಿಗಳು, ಇವರು ಬಂದು ಇಷ್ಟು ಜೋರಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಶಕ್ತಿ ಎಲ್ಲಿಂದ ಬಂದಿರಬೇಕು ಅಂತ ಕೇಳ್ತಾರೆ. ಕೆಲವರು ಹೇಳ್ತಾರೆ, ನಮ್ಮಲ್ಲೂ ಕೂಡ ಏನಾದರೂ ಸ್ವಲ್ಪ ಹೆದರಿಕೆ ಇದ್ರೆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ, ಆ ವ್ಯಕ್ತಿ ಹೋಗಿ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಏನ್ ಮಾಡ್ತಾರೆ ಹೇಳಿ ನೋಡೋಣ. ಕೆಲವರು ಕುಡಿದ್ಬಿಟ್ಟು ಹೋಗಿ ಸರಿಯಾಗಿ ಬೈಬಿಟ್ಟು ಬಂದ್ಬಿಡೋದು. ಕೇಳಿದ್ರೆ ಕೊಡ್ಕೊಂಡು ಬಂದಿದ್ದಪ್ಪ, ಅದ್ರಿಗೆ ಏನ್ ಮಾಡೋಕ್ಕಾಗತ್ತೆ. ಹೌದಾ? ಆಂಗ್ಲ ಭಾಷೆಯಲ್ಲಿ ಇದನ್ನ ಡಚ್ ಕರೇಜ್ ಅಂತ ಹೇಳ್ತಾರೆ. ಡಚ್ ಕರೇಜ್ ಅಂತ ಹೇಳಿದ್ರೆ ಕುಡಿದಾಗ ಧೈರ್ಯ ಬರುತ್ತೆ, ಹಿಡಿದಾಗ ಮತ್ತೆ ಧೈರ್ಯ ಬರುತ್ತೆ. ಅದೇ ರೀತಿಯಲ್ಲಿ ಪ್ರೇಷಿತರ ಕಾರ್ಯಕಲಾಪದಲ್ಲಿ ನಾವು ಓದ್ತೇವೆ, ಶಿಷ್ಯರು ಧೈರ್ಯಶಾಲಿಗಳಾಗಿ ದೇವರ ವಾಕ್ಯವನ್ನು ಪ್ರಬೋಧಿಸ್ತಾ ಇದ್ದಾರೆ. ನೀವು ಬೇಡವೆಂದು ಬಿಸಾಕಿದ ಕಲ್ಲು ಇವತ್ತು ಮುಖ್ಯವಾದ ಮೂಲೆಗಲ್ಲಾಯಿತು. ಇಷ್ಟೆಲ್ಲ ಹೇಳ್ತಾ ಇರಬೇಕಾದ್ರೆ ಜನರಿಗೆ ಡೌಟ್ ಬರುತ್ತೆ, ಸಂಶಯ ಬರುತ್ತೆ. ಅವರು ಹೇಳ್ತಾರೆ, ಪ್ರೇಷಿತರೆಲ್ಲ ಏನ್ ಮಾಡಿದ್ದಾರೆ? ಕುಡಿದಿದ್ದಾರೆ. ಆಗ
ಪೇತ್ರ ಹೇಳ್ತಾರೆ, ಖಂಡಿತವಾಗ್ಲೂ ನಾವೆಲ್ಲ ಕುಡಿದಿದ್ದೇವೆ. ಈಗ ಸಮಯ ನೋಡಿ, ಯಾವ ಸಮಯ? ಬೆಳಿಗ್ಗೆ 9 ಗಂಟೆ. ಇಷ್ಟು ಬೇಗ ಯಾರಾದ್ರೂ ಕುಡಿತಾರ? ಅಂದ್ರೆ ಒಂದೇ ಸಂಪ್ರದಾಯದಲ್ಲಿ ಏನಾದರೂ ಇದ್ರೆ ಅದು ಸಂಜೆ ಹೊತ್ತಿನಲ್ಲಿ ಮಾತ್ರ. ನಮ್ಮಲ್ಲಿ ಹಂಗಲ್ಲ. ಬೆಳಿಗ್ಗೆ 5 ಗಂಟೆಗೆ ಓಪನಿಂಗ್ ಮೌತ್ ವಾಶ್ ಆರಂಭ ಮಾಡದೆ ಸಾರಾಯಿ ಅಂಗಡಿ ಮುಂದೆ ಅಂಥದ್ದಿರ್ಬೋದು. ಆದರೆ ಅವರ ಸಂಸ್ಕೃತಿನಲ್ಲಿ ಇರಲಿಲ್ಲ. ಅದಕ್ಕೆ ಸತ್ತ ಪೇತ್ರರು ಹೇಳ್ತಾರೆ, ಈಗ ಸಮಯವನ್ನು ನೋಡಿ, ಬೆಳಿಗ್ಗೆ 9 ಗಂಟೆ, ಇಷ್ಟೊತ್ತಿಗೆ ನಾವು ಯಾರು ಕುಡಿಯೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕುಡಿದಿದ್ದೇವೆ. ಏನನ್ನ ಕುಡಿದಿದ್ದೇವೆ? ಪವಿತ್ರಾತ್ಮರನ್ನ ಸ್ವೀಕಾರ ಮಾಡಿದ್ದೇವೆ. ಪವಿತ್ರಾತ್ಮರನ್ನ ಸ್ವೀಕಾರ ಮಾಡಿದ್ದರಿಂದ ನಮ್ಮಲ್ಲಿ ಶಕ್ತಿ ಮತ್ತು ಬಲ ನಿಂತಿದೆ. ಪ್ರೀತಿಯ ಸಹೋದರ ಸಹೋದರಿಗಳು, ಪಂಚಶತಮಾನ ಮಹೋತ್ಸವದ ಆಚರಣೆಯನ್ನು ನಾವು ಮಾಡ್ತಾ ಇರಬೇಕಾದ್ರೆ, ಈ ಜಾಗರಣದ ಪೂಜೆ ಇರಬೇಕಾದ್ರೆ ನಾವು ಕೂಡ ಶಕ್ತಿಶಾಲಿಗಳಾಗಬೇಕು. ಒಂದು ಸ್ವಲ್ಪ ಅನಾರೋಗ್ಯ ಬಂದಿದ ತಕ್ಷಣ ಎದುರು ಗಡಗಡ ನಡ್ಕೊಡ್ತೀವಿ. ಅಯ್ಯೋ ನನಗೆ ಹಿಂಗೆ ಬಂದ್ಬಿಟ್ಟಿದೆ. ಬೆಳಿಗ್ಗೆ ಒಂದು ಮೆಸೇಜ್ ಒಂದು ಹುಡುಗ ಆಗ್ತಿಲ್ಲ, ಫಾದರ್ ನನಗೆ ಡಯಾಬಿಟಿಸ್ ಬಂದ್ಬಿಟ್ಟಿದೆ, ಅರ್ಧ ಜೀವ ಹೋದಂಗಾಗಿದೆ, ಏನು ತೊಂದರೆ ಇಲ್ಲ, ಮಾತ್ರೆ ತಗೊಂಡು 50 ವರ್ಷ ಬದುಕಿದವರು ಇಲ್ಲ. 50 ವರ್ಷ ಅಂದರೆ ಕಾಯಿಲೆ ಬಂದಾದ್ಮೇಲೆ 50 ವರ್ಷ ಬದುಕಿದ ಉದಾಹರಣೆಗಳು ಸುಮಾರಿಲ್ಲ. ಅದಕ್ಕಾಗಿ ಒಂದು ನಮ್ಮಲ್ಲಿ ಧೈರ್ಯ ಇದ್ಬಿಟ್ರೆ, ಶಕ್ತಿ ಇದ್ಬಿಟ್ರೆ, ಪವಿತ್ರಾತ್ಮರ ಬಲ ಇದೆ ಎನ್ನುವಂತಹ ಒಂದು ಭಾವನೆ ಮಾಡಿದ್ರೆ ಸಾಕು. ಅದಕ್ಕಾಗಿಯೇ ನಮ್ಮ ದೇವರು ನಮ್ಮಲ್ಲಿ ಧೈರ್ಯವನ್ನು ತುಂಬುವಂತಹ ದೇವರಾಗಿದ್ದಾರೆ, ಶಕ್ತಿಯನ್ನು ತುಂಬುವಂತಹ ದೇವರಾಗಿದ್ದಾರೆ, ದೃಢತೆಯನ್ನು ನೀಡುವಂತಹ ದೇವರಾಗಿದ್ದಾರೆ. ಹೀಗಿರುವಂತಹ ದೇವರ ಬಳಿಯಲ್ಲಿ ನಾವು ಸಾಗಬೇಕಾದರೆ ಪವಿತ್ರಾತ್ಮರ ದ್ವಾದಶ ಬಲಗಳನ್ನು ನಾವು ನೆನಪು ಮಾಡಿಕೊಳ್ಳೋಣ. ಸಪ್ತ ಬಲಗಳನ್ನು ನೆನಪು ಮಾಡಿಕೊಳ್ಳೋಣ. ಅದರಲ್ಲಿ ಒಂದು ವಾಕ್ಯ ಬರುತ್ತದೆ, ದೈವಭಯ. ಆ ದೇವರ ಮೇಲೆ ನಾವು ಗೌರವವನ್ನು ಇರಿಸಿ ಪ್ರಾರ್ಥನೆಯನ್ನು ಮಾಡಲು ಕಳೆದುಕೊಂಡಾಗ ಪವಿತ್ರಾತ್ಮರ ಆಗಮನ ನಮಗೇನು ಆಗ್ತದೆ. ಖಂಡಿತವಾಗಲೂ ಪವಿತ್ರಾತ್ಮರ ವರದಾನದಿಂದ ನಮ್ಮ ಜೀವ ಮತ್ತು ಜೀವನ ಬೆಳಗುತ್ತದೆ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ Amen.
ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು, ನಾವು ತಂದಿರುವ ಈ ಕಾಣಿಕೆಗಳ ಮೇಲೆ ಪವಿತ್ರಾತ್ಮರ ಆಶೀರ್ವಾದಗಳನ್ನು ಸುರಿಸಿರಿ. ಹೀಗೆ ಇವುಗಳ ಮೂಲಕ ರಕ್ಷಣಾ ರಹಸ್ಯದ ಸತ್ಯವು ಇಡೀ ವಿಶ್ವದಲ್ಲಿ ಪ್ರಜ್ವಲಿಸಲಿ. ಇಂಥ ಪ್ರೀತಿಯಿಂದ ನಿಮ್ಮ ಧರ್ಮಸಭೆಯನ್ನು ತುಂಬಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ದತ್ತು ತೆಗೆದುಕೊಂಡ ಮಕ್ಕಳನ್ನೆಲ್ಲ ನಿಮ್ಮ ಏಕೈಕ ಪುತ್ರರೊಡನೆ ಒಂದುಗೂಡಿಸಿ ಪವಿತ್ರಾತ್ಮರನ್ನು ಈ ದಿನ ಅವರ ಮೇಲೆ ಕಳುಹಿಸಿ ಪಾಸ್ಕಾ ಮಹಾರಹಸ್ಯವನ್ನು ಪೂರ್ಣಗೊಳಿಸಿದೆ. ಧರ್ಮಸಭೆಯ ಉಗಮದಲ್ಲಿ ಈ ಪವಿತ್ರಾತ್ಮರು ಎಲ್ಲ ಜನಾಂಗದವರಿಗೂ ದೇವರ ಅರಿವನ್ನು ದಯಪಾಲಿಸಿದರು. ವಿಶ್ವದ ವಿವಿಧ ಭಾಷೆಗಳನ್ನು ಏಕ ವಿಶ್ವಾಸದ ನಿವೇದನೆಯನ್ನು ಐಕ್ಯಗೊಳಿಸಿದರು. ಪಾಸ್ಕಾ ಮಹದಾನಂದದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. Amen.
ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕುಡಿಯುಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯನ್ನು ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ, ಎಲ್ಲ ಧರ್ಮಾಧ್ಯಕ್ಷರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲು ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಹಾಗೆಯೇ ಪತಿ ಸಂತ ಜೋಸೆಫರವರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ.
ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಕ್ರಿಸ್ತರ ಶಾಂತಿಗೋಸ್ಕರ ಪ್ರಾರ್ಥಿಸೋಣ. ನಮ್ಮ ಹೃದಯಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ದೇಶದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ಕ್ರಿಸ್ತರ ಶಾಂತಿ ಬರಲಿ ಎಂದು ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಕರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ನೀಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯನ್ನು ವಿಶ್ವಾಸವನ್ನು ಈಕ್ಷಿಸಿ ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿ ಈಗ ಏಕಾಂತಕ್ಕೆ ಜೀವಿಸಿ ಆಳುವ ಕರ್ತರೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವುದು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರೀತಿಯ ಸಹೋದರ ಸಹೋದರಿಯರಿಗೆ ನೀಡುವ ಪವಿತ್ರ ಪ್ರಸಾದ ಕಥೋಲಿಕ ಕ್ರೈಸ್ತರಿಗೆ ಮಾತ್ರ ಸೀಮಿತವಾದ ಸಂಸ್ಕಾರವಾಗಿರುತ್ತದೆ. ಇತರ ಧರ್ಮದವರು ಮತ್ತು ಪಕ್ಷದವರೇ ದಯವಿಟ್ಟು ನಿಮ್ಮ ಸ್ಥಳದಲ್ಲಿಯೇ ಕುಳಿತುಕೊಳ್ಳಿರಿ. ಬಲಿಪೂಜೆ ಕೊನೆಯಲ್ಲಿ ನಿಮ್ಮನ್ನು ಆಶೀರ್ವದಿಸಲಾಗುವುದು. ಕಥೋಲಿಕ ಕ್ರೈಸ್ತರು ಮಾತ್ರ ಪವಿತ್ರ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಕಾರ್ಯಕ್ರಮದಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ.
ಪ್ರಾರ್ಥಿಸೋಣ. ಪ್ರಭು, ನಾವು ಸ್ವೀಕರಿಸಿದ ಕೊಡುಗೆಗಳು ನಮಗೆ ಉಪಯುಕ್ತವಾಗಲಿ. ಪ್ರೇಷಕರ ಮೇಲೆ ನೀವು ಅತಿಶಯವಾಗಿ ಸುರಿಸಿದ ಅದೇ ಪವಿತ್ರ ಆತ್ಮನಿಂದ ನಾವು ಸದಾ ಪ್ರಜ್ವಲಗೊಳ್ಳುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕುಳಿತುಕೊಳ್ಳಿ. ಪ್ರೀತಿಯ ಸಹೋದರ ಸಹೋದರಿಯರು, ಹರಿಹರದ ಆರೋಗ್ಯವಾದಿಯ ಬಸಲಿಕ ಪುಣ್ಯಕ್ಷೇತ್ರಕ್ಕೆ ಈ ಸಂಜೆ ಒಂದು ವಿಶೇಷವಾದಂತಹ ಗಳಿಗೆ ಹಾಗೂ ಈ ದಿನ ಖಂಡಿತವಾಗಲು ಒಂದು ಸುದಿನವಾಗಿದೆ. ದೆಹಲಿಯಿಂದ ಇಲ್ಲಿಗೆ ಆಗಮಿಸಿ ನಮ್ಮೆಲ್ಲರ ಮೇಲೆ ಪ್ರೀತಿಯನ್ನು ಇರಿಸಿ ಇವತ್ತಿನ ಬಲಿಪೂಜೆಯನ್ನು ನಮಗಾಗಿ ಸಮರ್ಪಿಸಿದಂತಹ ಪರಮ ಪೂಜ್ಯ ಡಾಕ್ಟರ್ ದೀಪಕ್ ಒದೇಗರ್ ಅವರು ಇವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅಭಿಮಾನಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸುತ್ತೇನೆ. ಧರ್ಮಾಧ್ಯಕ್ಷರು ಹುಟ್ಟಿದ್ದು ಕರ್ನಾಟಕದ ಕಾಫಿ ನಾಡು ಎಂದು ಪ್ರಖ್ಯಾತವಾದಂತಹ ಚಿಕ್ಕಮಗಳೂರಿನಲ್ಲಿ. ಆನಂತರದಲ್ಲಿ ಅವರು ದೈವ ಕರೆಯನ್ನು ಪಡೆದುಕೊಂಡು ಅದಕ್ಕಾಗಿ ಸೇವೆಯನ್ನು ಸಲ್ಲಿಸಲು ಸಾಗಿದ್ದು ಬಿಹಾರದ ಮುಜಫರ್ ನಗರ ಎನ್ನುವಂತಹ ಸ್ಥಳ. ಹೆಸರು ಹೇಳೋದು ಕೂಡ ನಮ್ಗೆ ಕಷ್ಟ ಆಗುತ್ತೆ. ಅಂದರೆ ಅವರ ಜೀವನ ಎಷ್ಟು ಕಷ್ಟವಾಗಿರಬೇಕು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ತೀವಿ. ಅಂತಹ ಒಂದು ಸ್ಥಳಕ್ಕೆ ಹೋಗಿ ಸೇವೆಯನ್ನು ಮಾಡಿ ಆನಂತರದಲ್ಲಿ ಈಗ ನಮ್ಮ ರಾಷ್ಟ್ರದ ರಾಜಧಾನಿ ದೆಹಲಿಯ ಧರ್ಮಾಧ್ಯಕ್ಷರಾಗಿ ಅದು ಸೇವೆಯನ್ನು ಆರಂಭಿಸಿರುವುದು ಖಂಡಿತವಾಗಲೂ ನಮ್ಮೆಲ್ಲರ ಪುಣ್ಯ ಮತ್ತು ಸೌಭಾಗ್ಯ ಅಂತ ಕರೀಬೇಕು. ಇವತ್ತು ಧರ್ಮಾಧ್ಯಕ್ಷರಿಗೆ ಆಗಮಿಸಿ ನಮಗಾಗಿ ಬಲಿಪೂಜೆಯನ್ನು ಅರ್ಪಿಸಿದ್ದಾರೆ. ಅವರು ಹೇಳ್ತಾ ಇದ್ರು, ನಾನು ಕನ್ನಡ ಓದೋದನ್ನು ಬಿಟ್ಟು ಸುಮಾರು 40 ವರ್ಷಗಳ ಮೇಲಾಗಿ 42 ವರ್ಷ ಆಗಿದೆ. ಆದರೂ ಕೂಡ ಸುಂದರವಾಗಿ ಸ್ಪಷ್ಟವಾಗಿ ಬಲಿಪೂಜೆಯನ್ನು ನಮಗಾಗಿ ಅರ್ಪಿಸಿದ್ದಾರೆ. ಈ ಸೌಭಾಗ್ಯ ನಮಗೆ ಬದುಕು ಬರೋದಕ್ಕೆ ಕಾರಣ ನನ್ನ ತಂಗಿ ಮತ್ತು ಭಾವ ಇಬ್ಬರು ಕೂಡ. ಯಾಕಂತ ಹೇಳಿದ್ರೆ
ಸಹಪಾಠಿಗಳಾಗಿ ಧರ್ಮಾಧ್ಯಕ್ಷರು ಓದಿದರು ಅಂತ ಹೇಳೋದೇ ಇದರಿಂದ ಹೆಮ್ಮೆಯ ವಿಷಯವಾಗಿದೆ. ಇವತ್ತು ಅವರು ಎಲ್ಲಿಗೆ ಬಂದು ಪೂಜೆಯನ್ನು ಅರ್ಪಿಸಿರುವುದು, ಪ್ರಾರ್ಥನೆಯನ್ನು ಮಾಡಿರುವಂಥದ್ದು ವಿಶೇಷವಾಗಿ ನನಗೂ ಕೂಡ ಬಹಳ ಸಂತೋಷವನ್ನು ಮೂಡಿಸಿದೆ. ಇವತ್ತು ಸಂದರ್ಭದಲ್ಲಿ ಧರ್ಮಾಧ್ಯಕ್ಷರು ಒಂದು ಪುಟ್ಟ ಸನ್ಮಾನವನ್ನು ನಮ್ಮಿಂದ ಸ್ವೀಕಾರ ಮಾಡಬೇಕು ಅಂತೇಳಿ ಅವರ ಹತ್ರ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದಾರೆ. ಗ್ರೂಪ್ ಫೋಟೋ ಫೈನಲ್ ಆಡಿಲ್ಲ. ಧರ್ಮಾಧ್ಯಕ್ಷರ ಜೊತೆಗೆ ಅವರ ಅಕ್ಕ ಮತ್ತು ಭಾವ ಇಬ್ಬರು ಕೂಡ ಬಂದಿದ್ದಾರೆ. ಜೊತೆಗೆ ಕರ್ಕೊಂಡು ಬಂದಿದ್ದಾರೆ, ದಾರಿ ತೋರಿಸ್ಕೊಂಡು. ನಾನು ಬಿಷಪ್ ಹತ್ರ ಹೇಳಿದೆ, 2 ದಾರಿಗಳಿದ್ದಾವೆ ಹಿರಿಯರಿಗೆ ಬರೋಕ್ಕೆ, ಮಂಗಳೂರಿನಿಂದ ಬೆಳ್ತಂಗಡಿಯಿಂದ. ಅದಕ್ಕೆ ಅವರು ಹೇಳಿದರು, ಈ ಕಡೆ ಆಗುಂಬೆ ಕಡೆಯಿಂದ ಕೂಡ ನೀವು ಬರ್ಬೋದು, ಅದೇ ಸಮಯ ಆಗುತ್ತೆ, 5.5 ತಾಸಾಗುತ್ತೆ. ಮತ್ತೆ ನೀವು ಈ ಕಡೆ ಚಿಕ್ಕಮಗಳೂರು ಮೇಲೆ ಬರ್ಬೋದು. ಆಗ ಅವರು ನಾನು ಚಿಕ್ಕಮಗಳೂರು ಮೇಲಿಂದಾನೇ ಬರ್ತೀನಿ ಅಂತ ಹೇಳಿ ಜೊತೆಗೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಶುಭವನ್ನು ಕೋರುತ್ತಾ ಇದ್ದೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇನ್ನೊಬ್ಬರು ನಮ್ಮ ಕಣ್ಣಿಗೆ ಇಲ್ಲಿಯವರೆಗೆ ನನ್ನ ಪಕ್ಕದಲ್ಲಿ ಇದ್ದುಕೊಂಡು ಶುಭ ಸಂದೇಶವನ್ನು ಓದ್ತಾ ಇದ್ರು. ಎಲ್ಲ ಕಡೆ ಓಡಾಡುವರು, ಸುತ್ತಾಡುವರು, ಚಕ್ಕಂತಡಿ ಕೆಲಸವನ್ನು ಮಾಡ್ತಾ ಇದ್ರು. ಮಿಂಚಿನ ರೀತಿಯಲ್ಲಿ ಕಾರ್ಯೋನ್ಮುಖರಾಗಿ ಕೆಲಸವನ್ನು ಮಾಡ್ತಾ ಇದ್ದಂಥ ವ್ಯಕ್ತಿಗಳು ಇವತ್ತು ಯಾಜಕರಾಗಿ ನಮ್ಮ ಮಧ್ಯೆ ಆಸೀನರಾಗಿರುವುದು ನಮ್ಮ ಸೌಭಾಗ್ಯವಾಗಿದೆ. ಒಂದನೆಯ ಗುರುಗಳಾದ ಪ್ರವೀಣ್ ಫರ್ನಾಂಡಿಸ್ ಇವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ, ಶುಭ ಕಾಮನೆಗಳನ್ನು ಕೋರ್ತಾ ಇದ್ದೇನೆ. ಖಂಡಿತವಾಗಲೂ ಯಾಜಕರಾಗಿ ಅವರು ತಮ್ಮ ಸೇವಾ ಕಾರ್ಯವನ್ನು ಆರಂಭಿಸ್ತಾ ಇರಬೇಕಾದ್ರೆ ಸರ್ವ ಶುಭವನ್ನು ಅವರಿಗೆ ಕೋರುತ್ತಾ ಇದ್ದಾರೆ. ದಯವಿಟ್ಟು ಅವರು ಕೂಡ ಮುಂದೆ ಬಂದು ಒಂದು ಪುಟ್ಟ ಸನ್ಮಾನ ನನ್ನಿಂದ ಮತ್ತು ಧರ್ಮಾಧ್ಯಕ್ಷರಿಂದ ಸ್ವೀಕಾರ ಮಾಡಬೇಕು ಅಂತೇಳಿ ಅವರ ಹತ್ರ ಕೇಳಿಕೊಳ್ತಾ ಇದ್ದಾರೆ. ಬ್ರದರ್ ಹೋಗಿದ ತಕ್ಷಣ ಒಂಥರ ಕರೆಂಟ್ ಹೋದಂಗೆ ಆಗ್ತಿತ್ತು. ಇಲ್ಲಿ ನಮ್ಮ ಇಡೀ ಏರಿಯಾದಲ್ಲಿ ಅಷ್ಟು ಚಾಕಚಕ್ಯತೆಯಿಂದ ಚುರುಕಾಗಿ ಕೆಲಸ ಮಾಡ್ತಾ ಇದ್ರು. ಆದರೆ ಆ ಒಂದು ಸ್ಥಳದಲ್ಲಿ ಬಂದು ತಮ್ಮ ಸೇವಾ ಕಾರ್ಯವನ್ನು ನೀಡ್ತಾ ಇರುವಂತಹ ಮೊದಲೇ ಗೊತ್ತು, ಅವರಿಗೂ ಕೂಡ ನಾನು ವಂದನೆಯನ್ನು ಸಮರ್ಪಿಸಬೇಕು. ಒಬ್ಬ ಗುರುಗಳು ಅಂತ ಕೂಡ ನೋಡಿದ್ರೆ ಎಲ್ಲ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ತಾ ಇದ್ದಾರೆ. ಅವರಿಗೆ ನಾನು ವಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಇವರ ಅಭಿಷೇಕ್ ಇವರಿಗೂ ಕೂಡ ನಾನು ವಂದನೆಯನ್ನು ನೀಡ್ತಾ ಇದ್ದೇನೆ. ಆ್ಯಲನ್ ಈ ಸಹೋದರಿಗೂ ಕೂಡ ವಂದನೆಯನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ಡೇವಿಡ್ ದಲಾರಿ ಅವರು ಮಧ್ಯಾಹ್ನ ಪೂಜೆ ಇಟ್ಟಿದ್ರು ಕೂಡ ನಾನು ಹೇಳಿದ ಧರ್ಮಾಧ್ಯಕ್ಷರ ಜೊತೆಗೆ ನಾವೆಲ್ಲ ಪೂಜೆಯಲ್ಲಿ ಭಾಗವಹಿಸೋಣ ಅಂತ ಹೇಳಿದಾಗ ಅವರು ಸಂತೋಷವಾಗಿ ಅದನ್ನು ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಹರಪನಹಳ್ಳಿಯಿಂದ ಫಾದರ್ ಅರುಣ್ ವೆನಿ
ಇಲ್ಲಿಗೆ ಆಗಮಿಸಿ ಪೂಜೆಯಲ್ಲಿ ಭಾಗವಹಿಸ್ತಾರೆ. ಕುಟುಂಬಸ್ಥರು ಕೂಡ ಅವರ ಜೊತೆಗೆ ಬಂದು ಇವತ್ತಿನ ಈ ಬಲಿ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಮತ್ತು ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನೀಡಿದಂತಹ ಸರ್ವರಿಗೂ ನಾನು ವಂದನೆಯನ್ನು ಹೇಳ್ತಾ ಇರ್ಬೇಕಾದ್ರೆ ಗಾಯನ ಮಂಡಲದ ಸದಸ್ಯರು ಈ ಒಂದು ಬಲಿ ಪೂಜೆಗಾಗಿ ತಯಾರಿಯನ್ನು ಮಾಡಿ ಗಾಯನವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ನಾನು ವಂದನೆಯನ್ನು ಸಮರ್ಪಿಸಲು ಬಯಸ್ತೇನೆ. ಎಲ್ಲ ರೀತಿಯ ಸಹಕಾರ ಮತ್ತು ಸಮಯೋಚಿತವಾಗಿ ಕೆಲಸ ಕಾರ್ಯವನ್ನು ಮಾಡಿದಂಥ ಸರ್ವರಿಗೂ ವಂದನೆಯನ್ನು ಹೇಳ್ತಾ ಇರಬೇಕಾದ್ರೆ ನಮ್ಮ ಇಂಡಿಪೆಂಡೆಂಟ್ ಇಲ್ಲಿಗೆ ಬಂದು ಇವತ್ತಿನ ಈ ಬಲಿ ಪೂಜೆಯ PPTಯನ್ನು ತಯಾರಿ ಮಾಡಿ ಅದನ್ನು ಹಾಕಿದ್ದಾರೆ. ಅವರಿಗೂ ಕೂಡ ವಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ. ವಿವಿಧ ರೀತಿಯಲ್ಲಿ ಸಹಕಾರ ಮಾಡಿದಂಥ ಎಲ್ಲ ಧರ್ಮ ಭಗಿನಿಯರಿಗೂ ಧರ್ಮ ಕೇಂದ್ರದ ಎಲ್ಲ ಸದಸ್ಯರಿಗೂ ನಾನು ವಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಜೂನ್ ತಿಂಗಳ ಮೊದಲನೆಯ ಶನಿವಾರ, ಮುಂದಿನ ಶನಿವಾರ ಜೂನ್ ತಿಂಗಳ ಮೊದಲನೆಯ ಶನಿವಾರ. ಆ ಶನಿವಾರದಂದು ನಾವು ಹರಿಹರದ ಆರೋಗ್ಯ ಮಾತೆಗೆ ವಿಶೇಷವಾದಂಥ ಗೌರವವನ್ನು ಸಮರ್ಪಿಸುತ್ತೇವೆ. ಆ ನಂತರದಲ್ಲಿ ಬಲಿಪೂಜೆ, ಆರಾಧನೆ ಇರುತ್ತದೆ ಹಾಗೂ ಮಂಟಪ ಪ್ರಾರ್ಥನೆಯನ್ನು ನೀಡುತ್ತೇವೆ. ಎಲ್ಲ ರೀತಿಯಲ್ಲೂ ದೇವಾಲಯ ಸುಸಜ್ಜಿತವಾಗಿ ಇರುತ್ತದೆ. ಜೂನ್ 3ನೇ ತಾರೀಕು ನಿಮಗೂ ಕೂಡ ಈ ಒಂದು ಬಲಿಪೂಜೆಯಲ್ಲಿ ಭಾಗವಹಿಸಲು ನಾನು ಆದರಪೂರ್ವಕ ಆಮಂತ್ರಣವನ್ನು ಕೋರುತ್ತಾ ಇದ್ದೇನೆ. ಈ ತಿಂಗಳ ಮೊದಲನೇ ಶನಿವಾರದ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು 6 ವರ್ಷಗಳ ಹಿಂದೆ ನಾನು ಆರಂಭ ಮಾಡಿದೆ. ಅಲ್ಲಿಂದ ಅವ್ಯಾಹತವಾಗಿ ಇದು ನಡೀತಾ ಬರ್ತಾ ಇತ್ತು. ಜೂನ್ ತಿಂಗಳ ಈ ಮೊದಲನೇ ಶನಿವಾರ ಒಂದು ವಿಶೇಷವಾದಂಥ ಶನಿವಾರವಾಗಿದೆ. 6 ವರ್ಷಗಳನ್ನು ನಾನು ಪೂರೈಸಿ ಈ ಧರ್ಮ ಕೇಂದ್ರದಿಂದ ಬೇರೆ ಕಡೆ ವರ್ಗಾವಣೆಯಾಗಿ ಹೋಗ್ತಾ ಇರೋ ಸಂದರ್ಭದಲ್ಲಿ ದೇವರು ನೀಡಿರುವಂಥ ಅವಕಾಶ, ಈ ಒಂದು ಸಂದರ್ಭದಲ್ಲಿ ನೀವು ಕೂಡ ಬಂದು ನನ್ನ ಜೊತೆಗೆ ಆ ತಾಯಿಗೆ ಗೌರವವನ್ನು ಸಮರ್ಪಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಆಮಂತ್ರಣವನ್ನು ಕೋರ್ತಾ ಇದ್ದೇನೆ. ನೀವು ನೋಡುವ ಹಾಗೆ ಹರಿಹರದ ಆರೋಗ್ಯ ಮಾತೆಯ ಅದ್ಭುತ ಸ್ವರೂಪವನ್ನು ಇರಿಸಿರುವಂಥ ಅದ್ಭುತ ವನ, ಮಿರಕ್ಯುಲಸ್ ಸ್ಟ್ಯಾಚ್ಯೂ, ಅದನ್ನು ಇಟ್ಟಿರುವಂಥ ಸ್ಥಳ ಮಿರಕ್ಯುಲಸ್ ಪಾರ್ಕ್, ಅದನ್ನು ನೀವು ನೋಡಬಹುದು. ಸುಂದರವಾಗಿ ಅದನ್ನು ನಮಗಾಗಿ ವಿಮಲ್ ಮತ್ತು ಸಂಗಡಿಗರು, ಪ್ಯಾಟ್ರಿಕ್ ಇವರೆಲ್ಲ ಸೇರಿ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸಬೇಕು. ಬಹಳ ಸುಂದರವಾಗಿದೆ. ಕಳೆದ ಬಾರಿ ಧರ್ಮಾಧ್ಯಕ್ಷರು, ನಮ್ಮ ಧರ್ಮಾಧ್ಯಕ್ಷರು ಇಲ್ಲಿಗೆ ಆಗಮಿಸಿದಾಗ ಹೇಳ್ತಾ ಇದ್ದರು, ಎಂಥವರಿಗಾದರೂ ಕೂಡ ಆ ಸ್ಥಳದಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಅನಿಸುತ್ತೆ ಅಂತ. ಆ ರೀತಿ ತಯಾರಿಯನ್ನು ಮಾಡಿದ್ದಾರೆ. ವಿವಿಧ ರೀತಿಯಲ್ಲಿ ನಾವು ನೋಡ್ತೇವೆ. 4 ಸ್ವರೂಪಗಳು. ಹರಿಹರದ ಆರೋಗ್ಯ ಮಾತೆ ಸ್ವರೂಪ ಏನಕ್ಕಪ್ಪ ಚಿಕ್ಕಟ್ಟಿರ್ತಾರೆ ಅಂತ ತಿಳ್ಕೊಬೇಡಿ, ಹೊಸ ಸ್ವರೂಪವನ್ನು ತಯಾರಿ ಮಾಡ್ತಾ ಇದ್ದಾರೆ. ಅದಾದ ನಂತರ ಅದನ್ನು ಆಶೀರ್ವದಿಸಲಾಗ್ತದೆ. ಉಳಿದಾಗ ಸಂತ ಜೋಸೆಫ್ ಇದ್ದಾರೆ, ಸಂತ ಅಂತೋನಿಯವರಿದ್ದಾರೆ ಮತ್ತು ಯೇಸು ಮಾನವರು ಕೂಡ ನಮ್ಮ ಕಣ್ಣ ಮುಂದೆ ಗೋಚರಿಸ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಟ್ಟಿನಲ್ಲಿ ಆಲಯದಲ್ಲಿ ಒಂದು ಆಧ್ಯಾತ್ಮಿಕ ವಾತಾವರಣವನ್ನು ನಿರ್ಮಿಸಿ ಪ್ರಾರ್ಥನೆಯ ಬಲ ಹೇಗೆ ನಮ್ಮಲ್ಲಿ ತುಂಬುತ್ತದೆ ಅಂತ ಹೇಳಿದ್ರೆ ಅದಕ್ಕೆ ಶಕ್ತಿ ದೊರೆಯುವಂಥದ್ದು ಉಪವಾಸ ಪ್ರಾರ್ಥನೆ ಇದೆ. ಅದರಲ್ಲಿ ನಂಬಿಕೆಯನ್ನು ಇರಿಸಿಕೊಂಡು ಪ್ರಭು ನಮಗೆ ಕರುಣಿಸ್ತಾರೆ. ಆ ನಂಬಿಕೆಯನ್ನು ಇರಿಸಿಕೊಂಡು ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ. ನಾಳೆ ಬೆಳಗ್ಗೆ 8 ಗಂಟೆಗೆ ಜಪಸರ, ಅದಾದ ನಂತರ ಬಲಿಪೂಜೆ ಇರುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಮತ್ತೊಂದು ಬಲಿಪೂಜೆ ಇರುತ್ತದೆ. ನಮಗೆ ಗೊತ್ತಾಗಲಿ. ನಾಳೆ ಬೆಳಗ್ಗಿನ ಬಲಿಪೂಜೆಯನ್ನು ಭಾಗವಹಿಸಿ ಪ್ರಾರ್ಥನೆಯನ್ನು ಮಾಡೋಣ. ನಾಳೆ ಬೆಳಿಗ್ಗೆ 8 ಗಂಟೆಯ ಬಲಿಪೂಜೆಯನ್ನು ನಮಗಾಗಿ ಅರ್ಪಿಸ್ತಾರೆ ಫಾದರ್ ಪ್ರವೀಣ್ ಫರ್ನಾಂಡಿಸ್ ಅವರು. ಕೇಳಿರಲಿಲ್ಲ, ಆದರೆ ಕೇಳ್ಕೊಳ್ತಾ ಇದ್ದೀನಿ. ಬಲಿಪೂಜೆಯನ್ನು ಅವರು 8 ಗಂಟೆಯ ಬಲಿಪೂಜೆಯನ್ನು ಅರ್ಪಿಸಿ ನಮಗಾಗಿ ಪ್ರಾರ್ಥಿಸ್ತಾರೆ. ಈ ನವ ಯಾಜಕರಿಗಾಗಿ ಕೂಡ ನಾವು ವಿಶೇಷವಾಗಿ ಬೇಡಿಕೊಳ್ಳೋಣ. ಸರ್ವರಿಗೂ ಶುಭವಾಗಲಿ. ಈಗ ಅಂತಿಮ ಆಶೀರ್ವಾದವನ್ನು ಧರ್ಮಾಧ್ಯಕ್ಷರು ನಮಗೆ ನೀಡಿದ್ದಾರೆ. ಆನಂತರ 10 ನಿಮಿಷಗಳ ಕಾಲ ಪವಿತ್ರ ಪರಮ ಪ್ರಸಾದಕ್ಕೆ ಆರಾಧನೆ, ರೋಗ ಸೌಖ್ಯಕ್ಕಾಗಿ ಪ್ರಾರ್ಥನೆ ಇರುತ್ತದೆ. ನಾವು ಯಾಜಕರು ನಿಮ್ಮ ಶಿರದ ಮೇಲೆ ಕರವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡ್ತೇವೆ. ಈ ಕೆಲಸ ಕಾರ್ಯಗಳಿದ್ದಾವೆ. ಧರ್ಮದ ಮಧ್ಯದಲ್ಲಿ ಇರುವಂಥದ್ದು ಹಾಗೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಾನು ಚಿಕ್ಕಮಗಳೂರಿನಲ್ಲಿ ಹುಟ್ಟಿ ಬೆಳೆದಿದ್ದು. ಚಿಕ್ಕಮಗಳೂರಿಂದ ಜಾಸ್ತಿ ದೂರ ಇಲ್ಲ. ಐ ಜಸ್ಟ್ 2 minutes more. ಆದರೂ ಇಷ್ಟು ವರ್ಷ ಆದಮೇಲೆ ಹರಿಹರಕ್ಕೆ ಬರುವ ಒಂದು ಸೌಭಾಗ್ಯ ಇವತ್ತು ನನಗೆ ಸಿಕ್ತು. ಇಷ್ಟು ವರ್ಷ ಆದಮೇಲೆ ಒಂದು ಸಿಸ್ಟರ್ ಹೇಳ್ತಾ ಇದ್ರು, ಮತ್ತೊಮ್ಮನೆ ಕರೆದಾಗನೇ ಇಲ್ಲಿ ಬರೋ ಚಾನ್ಸ್ ಸಿಗುತ್ತೆ ಅಂತ. ನನಗೆ ಇವತ್ತು ಸಿಕ್ಕಿದೆ. ಅದು ಇಲ್ಲಿ ಬಂದು ಬಲಿಪೂಜೆಯನ್ನು ಅರ್ಪಿಸುವ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಫಾದರ್ ಆಂಟನಿ, ಥ್ಯಾಂಕ್ ಯು ವೆರಿ ಮಚ್. ಐ ಆಮ್
I'm very sure under your able guidance, Harivar has crossed many milestones. I think you are the person behind Basilica also. Basilica ಒಂದು ತುಂಬ ದೊಡ್ಡ ಕೀರ್ತಿಯಾಗಿದೆ ಈ ಪುಣ್ಯಕ್ಷೇತ್ರಕ್ಕೆ ಸಿಕ್ಕಿದೆ. ಅದನ್ನು ಸಿಗುವಂತೆ ಮಾಡುವ ಒಂದು ದೊಡ್ಡ ಕಾರ್ಯ ಫಾದರ್ ಆಂಟನಿ ಮಾಡಿದ್ದಾರೆ. ಸೊ ಐ ಥಿಂಕ್ ಇಟ್ ಡಿಸರ್ವ್ಸ್ ಎ ಬಿಗ್ ಕ್ಲಾಪ್ ಫ್ರಮ್ ಆಲ್ ಆಫ್ ಅಸ್. ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಇದು ಸಿಗಲ್ಲ, ಇದಕ್ಕೆ ತುಂಬ ಕೆಲಸ ಮಾಡಬೇಕಾಗುತ್ತೆ, ಮತ್ತೆ ವ್ಯಾಟಿಕನ್ ಡಿಸೈಡ್ ಮಾಡುತ್ತೆ ಕೊಡಬೇಕಾಗಿಲ್ವಾ ಅಂತ. ಇದು ಸಿಕ್ಕಿರುವುದು ಮಾತಂಬರೆ ಮಾಡುವ ಆಶೀರ್ವಾದ ಅವರ ಮುಖಾಂತರ ನಮ್ಮೆಲ್ಲರಿಗೂ ಸಿಕ್ಕಿದೆ. ಇವತ್ತಿನ ಬಲಿ ಪೂಜೆ ನಾನು ನಿಮ್ಮೆಲ್ಲರ ಅಭಿಪ್ರಾಯಗಳಿಗೋಸ್ಕರ ಅರ್ಪಿಸಿದ್ದೇನೆ. ನನಗೋಸ್ಕರ ಮತ್ತು ಎಲ್ಲ ಗುರುಗಳಿಗೆ, ಸಿಸ್ಟರ್ಸ್ಗಳಿಗೆ ಪ್ರಾರ್ಥಿಸಲಿ. ನಮ್ಮೆಲ್ಲರಿಗೂ ನಿಮ್ಮ ಪ್ರಾರ್ಥನೆಯ ಅತಿ ಅವಶ್ಯಕತೆ. ಬನ್ನಿ ಈಗ ಪೆಂಟೆಕೋಸ್ಟ್ನ ಪವಿತ್ರ ಆಶೀರ್ವಾದವನ್ನು ಸ್ವೀಕರಿಸೋಣ. I request please to bless together with me. ಶಿರವನ್ನು ಬಾಗಿಸೋಣ. ನಮ್ಮ ಪರವಾಗಿ ಬೆನ್ನೈಸುವ ಪವಿತ್ರಾತ್ಮರನ್ನು ಸುರಿಸುವುದರ ಮೂಲಕ ಶಿಷ್ಯರ ಮನಗಳನ್ನು ಬೆಳಗಿಸಲು ಚಿತ್ತರಾದ ಸಕಲ ಜ್ಯೋತಿಯ ತಂದೆಯಾದ ದೇವರು ಅದೇ ಪವಿತ್ರಾತ್ಮರ ವರದಾನದಿಂದ ನೀವು ಸಮೃದ್ಧರಾಗುವಂತೆ ಮಾಡಲಿ ಮತ್ತು ಅವರ ಆಶೀರ್ವಾದದಿಂದ ನಿಮಗೆ ಆನಂದವನ್ನಿಯಲಿ. ಆಮೇಲೆ ಶಿಷ್ಯ ವೃಂದದ ಮೇಲೆ ಅದ್ಭುತವಾಗಿ ಕಾಣಿಸಿಕೊಂಡ ಜ್ವಾಲೆಯು ನಿಮ್ಮ ಹೃದಯಗಳನ್ನು ಸಕಲ ಪಾಪ ದೋಷಗಳಿಂದ ಶುದ್ಧೀಕರಿಸಿ ಅವುಗಳನ್ನು ಪಾವನಗೊಳಿಸುವ ಜ್ಯೋತಿಯಿಂದ ತುಂಬಲಿ. ವಿವಿಧ ಭಾಷೆಗಳನ್ನಾಡುವವರನ್ನು ಒಂದೇ ವಿಶ್ವಾಸ ನಿವೇದನೆಯಲ್ಲಿ ಒಂದುಗೂಡಿಸಲು ಇಚ್ಛಿಸಿದ ದೇವರು ಅದೇ ವಿಶ್ವಾಸದಲ್ಲಿ ನಿಮ್ಮನ್ನು ದೃಢಪಡಿಸಲಿ. ಅಂತೆ ವಿಶ್ವಾಸಿಸುವುದರ ಮೂಲಕ ನಿರೀಕ್ಷೆಯಿಂದ ಸ್ಪಷ್ಟ ದರ್ಶನದೆಡೆಗೆ ನಿಮ್ಮನ್ನು ಮುನ್ನಡೆಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ನಿಮ್ಮೊಡನೆ ಇರಲಿ. ಜೀವಂತ ದೇವರಿಗೆ ಆರಾಧನೆ, ಪರಮ ಪ್ರಸಾದವಾಗಿರುವ ಪ್ರಭು ಯೇಸು ಕ್ರಿಸ್ತನಿಗೆ ಆರಾಧನೆ ಎನ್ನುವ ಸಾರವನ್ನು ಗೊತ್ತಿನ ಹಡುತ್ತ ಪ್ರಭುವಿನ ಸ್ತುತಿಯನ್ನು ಮಾಡೋಣ. Hallelujah.
ಮಾಡುತ್ತೆ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಸ್ತುತಿ, ಯೇಸುವೇ ಸ್ತುತಿ, ಯೇಸುವೇ ಸ್ತುತಿ, ಯೇಸುವೇ ನಮನ, ಯೇಸುವೇ ನಮನ, ಯೇಸುವೇ ನಮನ. ಹಾಲೆಲೂಯ, 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 ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರು, ಪಂಚಶತಮ ಮಹೋತ್ಸವದ ಆಚರಣೆಯ ಜಾಗರಣೆಯ ಬಗ್ಗೆ ಪೂಜೆಯಲ್ಲಿ ನಾವು ಭಾಗವಹಿಸಿ ಪವಿತ್ರಾತ್ಮರ ಆಗಮನಕ್ಕಾಗಿ ಪ್ರಾರ್ಥಿಸಬೇಕಾಗಿದೆ. ಇಳಿದು ಬರುವ ದೇವರು ಆಶೀರ್ವದಿಸಿ ಅನುಗ್ರಹಿಸುವ ದೇವರ ಬಳಿಯಲ್ಲಿ ನಾವೆಲ್ಲರೂ ಬೇಡಿಕೊಳ್ಳೋಣ. ಎಲ್ಲರೂ ಎದ್ದು ನಿಂತು ನಮ್ಮ ಕರೆಗಳನ್ನು ಚಾಚಿ ಬೇಡಿಕೊಳ್ಳೋಣ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡಿ ಬನ್ನಿ. ಪವಿತ್ರಾತ್ಮರೇ ಇಳಿದು ಬನ್ನಿರಿ. ಸರ್ವರನ್ನು ನಾವು ಪ್ರೀತಿಸಬೇಕು. ಕರೆಗಳನ್ನು ಚಾಚಿ ಶೋಧನೆಯನ್ನು ಗೆಲ್ಲುವ ಶಕ್ತಿಯನ್ನು ಪ್ರಭು ನಮಗೆ ಕರುಣಿಸಲಿ. ವೇದನೆಯನ್ನು ಸಹಿಸಿಕೊಳ್ಳುವ ವರದಾನವನ್ನು ಅವರು ನಮಗೆ ನೀಡಲಿ ಎಂದು ನಮ್ಮ ಕರಗಳನ್ನು ಚಾಚಿ ಭಕ್ತಿಯಿಂದ ಪ್ರಾರ್ಥಿಸುವ.
ಸದಸ್ಯರಾದ ದೀಪಕ್ ಅವರು ಇವರಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿರುವ ಯಾಜಕರಿಗಾಗಿ, ಧರ್ಮ ಭಗಿನಿಯರಿಗಾಗಿ, ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗಾಗಿ ನಿಮ್ಮ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ಅನುಗ್ರಹ ಆಶೀರ್ವಾದ ನಮ್ಮ ಹೃದಯವನ್ನು ತುಂಬುವಂತೆ ಆಗಲಿ. ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸಿರಿ, ನಮಗೆ ಆರೋಗ್ಯವನ್ನು ಕರುಣಿಸಿ ಕಾಪಾಡಬೇಕೆಂದು ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇಲೆ ಅಲ್ಲೆಲೂಯಾ, ಆಮೇಲೆ ಮೊಣಕಾಲೂರಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ಲತೀನ ಭಾಷೆಯಲ್ಲಿ ನಾಲ್ಕು ಎರಡೋ ಈ ಗೀತೆಯನ್ನು ಹಾಡಬೇಕಾದರೆ ನಾವೆಲ್ಲರೂ ಕೂಡ ಪ್ರಭುವಿನ ವಿಶೇಷ ಆಶೀರ್ವಾದವನ್ನು ಈಗ ಪಡೆದುಕೊಳ್ಳೋಣ.
ಸಿಕ್ಕಿ ಹಾಕಿಕೊಂಡಿರುವ ನಮ್ಮನ್ನು ಕೂಡ ಕಾಪಾಡಿ ಕೈ ಹಿಡಿದು ಮೇಲೆತ್ತಿ ಮುನ್ನಡೆಸಲಿ ಎಂದು ಈ ಸಾಲವನ್ನು ಹಾಡುತ್ತಾ ಆಕೆ ಸ್ತುತಿಸಿದರು. Thank you.
ಪೂರ್ವಕವಾಗಿ ಪ್ರಧಾನಿದ್ದಾರೆ ಪ್ರಾರ್ಥಿಸೋಣ. ಸ್ವಾಮಿ ಪುತ್ರರು ನಮ್ಮ ಪ್ರಭುವಾದ ಯೇಸು